ಸ್ನೇಹಂ ಪೂಜಂ ಒಳ್ಳೆ ಕ್ವೆಶ್ಚನ್ ಆಕ್ಚುಲಿ ಇದು. ಸ್ನೇಹಂ ಪೂಜಂ ನಾವು ಸಿನಿಮಾದಲ್ಲಿ ಏನ್ ತೋರಿಸಿದೀವಿ ಅದ್ರ ಬ್ಯಾಕ್ ಗ್ರೌಂಡ್ ಸ್ಟೋರಿ ಒಂದಿದೆ, ದಟ್ ಇಸ್ ರಿಯಲಿ ಇಂಟ್ರೆಸ್ಟಿಂಗ್. ಸಿ, ಒಬ್ಬ ಕನ್ಸಿಟ್ಕೊಂಡು ಒಬ್ಬ ಸ್ನೇಹಿತ ಒಂದು ಸ್ನೇಹಿತನಿಗೆ ಕಥೆ ಹೇಳ್ತಾನೆ, 50 ಲಕ್ಷ ರೂಪಾಯಿ ನನ್ನ ಹತ್ರ ಇದೆ, ನಾನು ಕೂಡಿಟ್ಕೊಂಡಿರುವಂಥ ದುಡ್ಡು, ಇದನ್ನೊಂದು ಸಣ್ಣದೊಂದು ಡಾಕ್ಯುಮೆಂಟ್ರಿ ಮಾಡಿ ಅದನ್ನ ನಾನು ಪರ್ಸನಲ್ ಕಲೆಕ್ಷನ್ ಅಂತ ಇಟ್ಕೊಬೇಕು ಅಂತ ಇದ್ದೀನಿ ಅಂತ ಹೇಳ್ತಾನೆ. ಆ ಕತೆ ಕೇಳಿಸ್ಕೊಂಡಂತ ಸ್ನೇಹಿತ ಹೇಳ್ತಾನೆ, ಕತೆ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ಇದನ್ನ 50 ಲಕ್ಷದಲ್ಲಿ ಸುಮ್ಮನೆ ಚಿಕ್ಕದು ಯಾಕೆ ಮಾಡ್ತೀಯಾ, ಒಂದು ಪುಟಾಣಿ ಸಿನಿಮಾ ಮಾಡು, ಡಾಕ್ಯುಮೆಂಟ್ರಿ ಮಾಡು, ಒಂದು ಸಿನಿಮಾ ಮಾಡು, ನನ್ನ ಹತ್ರ 1 ಕೋಟಿ ರೂಪಾಯಿ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಅದೇ ಕನ್ಸನ್ನ ಇನ್ನೊಂದು ಸ್ವಲ್ಪ ಇದು ಮಾಡೋದಕ್ಕೆ ಹೋಗಿ, ಆಯ್ತು ಯಾರೋ ಹೊಸ ಹುಡುಗರು ಇಟ್ಕೊಂಡು ಸಿನಿಮಾ ಮಾಡು ಅಂತ. ಇನ್ನೊಬ್ಬ ಸ್ನೇಹಿತ ಇದನ್ನ ಕೇಳಿಸ್ಕೊಂಡು ಅವ್ನು 1 ಕೋಟಿ ರೂಪಾಯಿ ಕೊಡ್ತಾನೆ ಅಂದ್ರೆ ನಾನು 1 ಕೋಟಿ ರೂಪಾಯಿ ಕೊಡ್ತೀನಿ, ಮಾಡೋದು ಮಾಡ್ತೀಯಾ, ಒಂದ್ ಸ್ವಲ್ಪ ವಿಜುವಲ್ ಎಲ್ಲ ಚೆನ್ನಾಗಿ ಮಾಡು. ವಿಜುವಲ್ ಎಲ್ಲ ಚೆನ್ನಾಗಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ನಮ್ಮ ಡೈರೆಕ್ಟರ್ ಹೋಗಿ ನವೀನ್ ಕುಮಾರ್ ಅಂತ ಸ್ಟೇಟ್ ಅವಾರ್ಡ್ ವಿನ್ನರ್ ಒಬ್ಬ ಸಿನಿಮಾಟೋಗ್ರಾಫರ್ನ ಅಪ್ರೋಚ್ ಮಾಡ್ತಾರೆ. ಅವರು ಸರ್ ಕತೆ ತುಂಬಾ ಚೆನ್ನಾಗಿದೆ, ತುಂಬಾ ಇಂಪ್ರೆಸ್ ಆಗಿ, ಯಾವ ತರ ಬೇಕು ನಮ್ ವಿಜುವಲ್ ಅಂತ ಕೇಳಿದಾಗ ನನ್ಗೊಂದು ಪೇಂಟಿಂಗ್ ತರ ಇರಬೇಕು, ದೃಶ್ಯ ಕಾವ್ಯ ಬೇಕು ಅಂತ ನಮ್ಮ ಡೈರೆಕ್ಟರ್ ಹೇಳ್ತಾರೆ. ಆಯ್ತು ಸರ್, ನನ್ಗೊಂದು ಚೂರು ಮಿನಿಮಮ್ ಎಕ್ವಿಪ್ಮೆಂಟ್ ಕೊಡಿಸಿ, ಒಂದು ಸಣ್ಣ ಪುಟ್ಟ ಲೆನ್ಸ್ ಒಂದು ಸ್ವಲ್ಪ ಚೇಂಜಸ್ ಇರೋದು, ಹೊಸ ತರ ಲೆನ್ಸ್ ಅದನ್ನ ಕೊಡಿಸಿ ಅಂತ ಹೇಳಿದಾಗ ಮತ್ತೊಬ್ಬ ಸ್ನೇಹಿತ ಹೇಳ್ತಾನೆ, ಆಯ್ತು ಮಾಡು, ನೀನು ತುಂಬಾ ಚೆನ್ನಾಗೇ ಮಾಡು, ನನ್ನ ಹತ್ರ ಒಂದಷ್ಟು ಲಕ್ಷ ನಾನು ಏನ್ ಇದೆ ಇನ್ವೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದನ್ನ ಇಟ್ಕೊಂಡಾಗ ಇದೆಲ್ಲ ಆಗ್ತಾ ಇದೆ, ಒಬ್ಬ ಎಸ್ಟಾಬ್ಲಿಷ್ ಹೀರೋನ ಇಟ್ಕೊಂಡು ಮಾಡೋಣ ಅಂತ ಹೇಳಿ ಬಂದು ನನ್ನ ಅಪ್ರೋಚ್ ಮಾಡ್ತಾರೆ. ನನ್ನ ಅಪ್ರೋಚ್ ಮಾಡಿದ್ಮೇಲೆ ಇನ್ನೊಂದು ಚೂರು ಬಜೆಟ್ ಜಾಸ್ತಿ ಆಗುತ್ತೆ. ಹೀಗೆ ಒಂದು 3-3.5 ಕೋಟಿಯಲ್ಲಿ ಒಂದು ಸಿನಿಮಾ ಮಾಡೋಣ ಅಂತ ಬಂದಿದ್ದು, ಸಿನಿಮಾ ತಾನಾಗೆ ಎಲ್ಲ ಮಾಡಿಸ್ಕೊಂಡು ಹೋಗುತ್ತೆ. ವಿಜುವಲ್ ಬೇಕು ಅಂತೇಳಿ ಲೊಕೇಶನ್ಗಳು ಒಳ್ಳೊಳ್ಳೆ ಲೊಕೇಶನ್ಗೆ ಹೋಗ್ತೀವಿ, ಫಾರಿನ್ಗೆ ಹೋಗ್ತೀವಿ, ಇದೆಲ್ಲ ಆಗಿ ಸಿನಿಮಾ ತಾನೇ ಏನ್ ಬೇಕು ಅಂತ ಮಾಡಿಸ್ಕೊಂಡು 22 ಕೋಟಿ ದೊಡ್ಡ ಸಿನಿಮಾ ಆಗಿ ನಿಲ್ಲುತ್ತೆ ಸರ್. ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಈಗ ಫಸ್ಟ್ 3 ಜನ ಸ್ನೇಹಿತರೇನು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು, ಅದ್ರ ಜೊತೆನಲ್ಲಿ ಬಜೆಟ್ ಜಾಸ್ತಿ ಆಗ್ತಾ 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 ಇನ್ನೂ ಒಂದಷ್ಟು ಜನ ಸ್ನೇಹಿತರು ಬರ್ತಾರೆ. ಒಬ್ಬ ಸ್ನೇಹಿತ ಹೇಳ್ತಾನೆ, ಬ್ರೋ ನನ್ನ ಲೈಫಲ್ಲಿ ನಾನು ಏನೇನು ಕೂಡಿಟ್ಟಿದ್ದೀನಿ, 38 ಲಕ್ಷ ರೂಪಾಯಿ ಕೂಡಿಟ್ಟಿದ್ದೀನಮ್ಮ, ಇದನ್ನ ಕೊಡ್ತೀನಿ ತಗೋ ಇಟ್ಕೋ, ಬಟ್ ಒಂದೇ ಏನಂದ್ರೆ ಈ ವಿಷಯ ಮನೆಗೆ ಗೊತ್ತಾಗೋದು, ನಾನು ಎಂತಿಗೆ ಮಾತ್ರ ಹೇಳ್ಬೇಡ, ಆಮೇಲೆ ಎಲ್ಲೂ ಪೋಸ್ಟಲ್ಲಿ ಹೆಸರು ಹಾಕ್ಬೇಡ ಅಂತ. ಇನ್ನೊಬ್ರು ಏನ್ ಮಾಡ್ತಾರೆ, ತನ್ನ ಮಕ್ಕಳು ದೊಡ್ಡವರಾಗ್ತಾ ಇದಾರೆ, ಇದು ಪುಟ್ಟ ಮನೆ ಇದೆ, ಒಂದು ದೊಡ್ಡ ಮನೆ ಕಟ್ಟಬೇಕು ಅಂತೇಳಿ ಮನೆ ಅರ್ಧಂಬರ್ಧ ಕಟ್ಟಿರ್ತಾನೆ. ನನ್ನ ಸ್ನೇಹಿತ ಸಿನಿಮಾ ಮಾಡ್ತಾ ಇದ್ದಾನೆ, ಆ ಮನೆ ಅರ್ಧ ನಿಂತರೂ ಪರವಾಗಿಲ್ಲ ಅಂತ ಹೇಳಿ ಅದನ್ನ ಕಟ್ಟಬೇಕಾಗಿರೋ ದುಡ್ಡನ್ನು ತಗೊಂಡ್ಬಂದು ತನ್ನ ಸ್ನೇಹಿತನ ಕೊಡ್ತಾನೆ, ತಗೋ ಇಟ್ಕೋ ನೀನ್ ಮಾಡು ಅಂತ. ಮತ್ತೊಬ್ಬ ಸ್ನೇಹಿತ ಬರ್ತಾನೆ, ನಂದೆಲ್ಲೆಲ್ಲೋ ತಮಿಳ್ನಾಡಲ್ಲಿ ಒಂದಷ್ಟು ಪ್ರಾಪರ್ಟಿ ಇದೆ, ಅದನ್ನ ಮಾರ್ಬಿಟ್ಟು ಬರ್ತೀನಿ ಅಂತ ಅದನ್ನ ಮಾರ್ಬಿಟ್ಟು ತಗೊಂಡ್ಬಂದು ದುಡ್ಡು ಕೊಡ್ತಾನೆ. ಹೀಗಾಗಿ ಆಗಿ ಆಗಿ ಪ್ರೇಮಂ ಪೂಜ್ಯಂ ಜೊತೆನಲ್ಲಿ ಇದು ಸ್ನೇಹಂ ಪೂಜ್ಯಂ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಿರ್ಬೋದು, ಇವತ್ತು 10 ರೂಪಾಯಿಗೆ ಒಬ್ರು ನಂಬಲ್ಲ, ಅವ್ರ ಮೇಲೆ ನಾವು ಬ್ಲೇಮ್ ಮಾಡ್ತೀವಿ ಅಂತಲ್ಲ, ಇವತ್ತು ಪರಿಸ್ಥಿತಿ ಹಂಗಿದೆ. ಕೋವಿಡ್ ಬಂದು ಎಲ್ಲಾರು ಬಿಸ್ನೆಸ್ ಲಾಸ್ ಆಗಿ ಇರೋ ದುಡ್ಡುಗಳೆಲ್ಲ ಕಳ್ಕೊಂಡು ಇಷ್ಟೊಂದು ಡ್ರೈ ಆಗಿರುವಂತ ಟೈಮಲ್ಲಿ ಒಬ್ಬ ಸ್ನೇಹಿತನ ಕನಸನ್ನ ನನಸು ಮಾಡೋದಕ್ಕೋಸ್ಕರ, ಸಾಕಾರ ಮಾಡೋದಕ್ಕೋಸ್ಕರ ತಮ್ಮ ಲೈಫ್ ಲಾಂಗ್ ದುಡ್ದಿದ್ದನ್ನೆಲ್ಲ ಕೊಟ್ಟಿದ್ದಾರೆ, ಒಬ್ಬರಿಗೊಬ್ಬರು ಗೊತ್ತಿಲ್ದಿರ. ಇದು ಆಗಿರೋದು ಸ್ನೇಹಂ ಪೂಜ್ಯಂ. ಅದಕ್ಕೆ ನಾನೇನ್ ಹೇಳ್ತೀನಿ ಅಂದ್ರೆ, ಈ ಸಿನಿಮಾ ಯಾವುದೇ ಕಾರಣಕ್ಕೂ ಸೋಲ್ಬಾರ್ದು. ಕಾರಣ ಏನಂದ್ರೆ, ಇದು ನನ್ನ 25ನೇ ಸಿನಿಮಾ ಗೆಲ್ಲಬೇಕು ಅನ್ನೋ ಸ್ವಾರ್ಥಕ್ಕೆ ನಾನು ಹೇಳ್ತಾ ಇಲ್ಲ ಸರ್. ನನ್ನ 25 ಸಿನಿಮಾದಲ್ಲಿ ಎಷ್ಟೋ ಸಿನಿಮಾ ಸೋತಿದೆ, ಎಷ್ಟೋ ಸಿನಿಮಾ ಗೆದ್ದಿದೆ, ಸಕ್ಸಸ್ ನೋಡಿದೀನಿ, ಫೇಲ್ಯೂರ್ ನೋಡಿದೀನಿ. ಆದ್ರೆ ಒಬ್ಬ ಡಾಕ್ಟ್ರು, ಸಿನಿಮಾಗೂ ತನ್ನ ಪ್ರೊಫೆಷನ್ಗೂ ಸಂಬಂಧನೇ ಇಲ್ಲದಿರೋಂಥ ಒಬ್ಬ ಡಾಕ್ಟ್ರು ಒಂದು ಕಥೆ ಮಾಡ್ಕೊಂಡ್ಬಂದು ಅದಕ್ಕೆ ಪೂರಕವಾಗಿ ಇಷ್ಟು ಜನ ಸ್ನೇಹಿತರು ಸಪೋರ್ಟ್ ಮಾಡಿ ಒಂದು ಅದ್ಭುತವಾದಂತಹ ಸಿನಿಮಾ ಮಾಡಿದ್ದಾರೆ. ಕ್ವಾಲಿಟಿ ನೀವು ನೋಡಿದೀರಾ, ವ್ಯೂಸ್ ನೀವು ಕೊಟ್ಟಿದ್ದೀರಾ, ಅಪ್ರಿಸಿಯೇಷನ್ ನೀವು ಕೊಟ್ಟಿದ್ದೀರಾ, ಅದಕ್ಕಿಂತ ಬೇರೆ ಏನೇನು ಬೇಡ. ಸೊ ಆ ಒಂದು ಕಾರಣಕ್ಕೋಸ್ಕರ ಈ ಸಿನಿಮಾ ಗೆಲ್ಲೇಬೇಕು ಅಂತ ಕೇಳ್ತೀನಿ. ಈ ಸಿನಿಮಾ ಗೆದ್ರೆ ಇದೇ ತರ ಒಂದು 100 ಸಿನಿಮಾಗಳು, 100 ಜನ ಸ್ನೇಹಿತರು ಸಪೋರ್ಟ್ ಮಾಡಕ್ ಶುರು ಮಾಡ್ತಾರೆ. ಇಲ್ಲ ಅಂದ್ರೆ ಒಂದು ನಂಬಿಕೆ ಅನ್ನೋದೇ ಕಳೆದೋಗುತ್ತೆ. ಒಬ್ಬ ಡಾಕ್ಟರ್ ಬಂದ್ರು, ಅವ್ರಿಂದ ಯಾರೋ ಅನ್ಕೊಂಡು ಅವ್ರ ಫ್ರೆಂಡ್ಸ್ಗಳೆಲ್ಲ ಕೋಟ್ಯಾಂತರ ರೂಪಾಯಿ ಸುರಿದ್ರು, ಸಿನಿಮಾ ಫ್ಲಾಪ್ ಆಗೋಯ್ತು ಅನ್ನೋ ಕಳಂಕ ಯಾರಿಗೂ ಬರಬಾರ್ದು ಸರ್. ನೀವು ಜರ್ನಲಿಸ್ಟ್ಗಳಿದ್ದೀರಾ, ನೀವು ಮೀಡಿಯಾದವರು ಇದ್ದೀರಾ, ನಾಳೆ ದಿನ ನೀವು ಒಂದು ಕತೆ ಮಾಡ್ಬೋದು, ನೀವು ಒಂದು ಸಿನಿಮಾ ಮಾಡ್ಬೋದು, ನೀವು ಡೈರೆಕ್ಟರ್ ಆಗ್ಬೋದು. ಅವಾಗ ನಿಮ್ಮನ್ನು ನಂಬೋ ಜನ ಬರ್ತಾರೆ. ಯಾರೋ ಒಬ್ಬ ಡಾಕ್ಟರ್ ಸಿನಿಮಾ ಮಾಡಿ ಗೆದ್ರು, ನನ್ನ ಫ್ರೆಂಡ್ ಇದು ಜರ್ನಲಿಸ್ಟ್ ಇದ್ದಾನೆ, ಅವನೇನು ಸಿನಿಮಾ ಮಾಡ್ತಾ ಇದ್ದಾನೆ, ಬಂದ್ರೆ ನಾವು ಸಪೋರ್ಟ್ ಮಾಡೋಣ ಅಂತಾರೆ. ಈ ಒಂದು ಪ್ರಾಜೆಕ್ಟ್ ಸೋತಾಯ್ತು ಅಂದ್ರೆ ಒಂದು 100 ಒಳ್ಳೆ ಪ್ರಾಜೆಕ್ಟ್ ಆಗೋದು ಹಾಗೆ ನಿಂತೋಗುತ್ತೆ. ಅದಕ್ಕೋಸ್ಕರ ನಾನು ಯಾವತ್ತೂ ದೇವರಲ್ಲಿ ಕೇಳ್ಕೊಳ್ತೀನಿ, ದೇವರೇ ನನಗೋಸ್ಕರ ಅಲ್ಲ ಈ ಸಿನಿಮಾ, ಆ ಫ್ರೆಂಡ್ಶಿಪ್ಗೋಸ್ಕರ, ಆ ಫ್ರೆಂಡ್ಗೋಸ್ಕರ, ಆ ಕನ್ಸ್ಕೊಂಡಿರೋ ವ್ಯಕ್ತಿಗೋಸ್ಕರ ಈ ಸಿನಿಮಾ ಗೆಲ್ಬೇಕು. ಇದು ಸ್ನೇಹಂ ಪೂಜ್ಯಂ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.